ಸಾರ್ವಜನಿಕ ರಂಗದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಸಿಂಡಿಕೇಟ್ ಬ್ಯಾಂಕಿನ 94ನೇ ಪ್ರತಿಷ್ಠಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಉಡುಪಿ ಸಿಂಡಿಕೇಟ್ ಟವರ್ನ ಪ್ರಾದೇಶಿಕ ಕಚೇರಿಯಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮವನ್ನು ಮಣಿಪಾಲ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಎಚ್.ಎಸ್. ಬಳ್ಳಾಲ್ ಉದ್ಘಾಟಿಸಿದರು. ಸಾರ್ವಜನಿಕ ರಂಗದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಸಿಂಡಿಕೇಟ್ ಬ್ಯಾಂಕಿನ 94ನೇ ಪ್ರತಿಷ್ಠಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು. ಉಡುಪಿ ಸಿಂಡಿಕೇಟ್ ಟವರ್ನ ಪ್ರಾದೇಶಿಕ ಕಚೇರಿಯಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮವನ್ನು ಮಣಿಪಾಲ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಎಚ್.ಎಸ್. ಬಳ್ಳಾಲ್ ಉದ್ಘಾಟಿಸಿದರು. ಬಳಿಕ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದರು. ಮಣಿಪಾಲದ ಶಿಲ್ಪಿ ಟಿ.ಎಂ.ಎ. ಪೈ ಗ್ರಾಮೀಣ ಕೃಷಿಗೆ ಮೊದಲ ಸಿಂಡಿಕೇಟ್ ಬ್ಯಾಂಕಿನ ಮೂಲಕ ಹಣಕಾಸಿನ ನೆರವು ನೀಡಿದ ಬಹುಮುಖ ವ್ಯಕ್ತಿತ್ವದ ವ್ಯಕ್ತಿ ಉಪೇಂದ್ರ ಪೈ ಟಿ.ಎಂ.ಎ. ಪೈ ಅವರಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕೆಲಸದಲ್ಲೂ ಸಹಕಾರವನ್ನ ನೀಡುತ್ತಾ ಇದ್ರು. ಸಾರಿಗೆ ಉದ್ಯಮಿಯಾಗಿದ್ದ ವಾಮನ್ ಕುಡ್ವರ್ ಈ ಮೂವರು ಸೇರಿಕೊಂಡು ಸಿಂಡಿಕೇಟ್ ಬ್ಯಾಂಕ್ ಅನ್ನ ಸ್ಥಾಪಿಸಿದ್ರು. The literacy rate is very high, almost 100%, like our neighboring state Kerala, and the health indices like maternal mortality rate, mothers dying during pregnancy, or infant mortality rate, small children dying is very, very low comparable to the Western standards, all because of this great man, late Dr. T.M.A. Pai, who was one of the founders of this great bank, Syndicate Bank, way back in 1925, and then of course his elder brother, his illustrious son Satish Pai is here, Upendra Pai. These brothers, they were like twins. They used to get along very well. Upendra Pai always used to take a backstage, and T.M.A. Pai was a very articulate person, and of course. ಮೊದಲ ಬಾರಿಗೆ ದೇಶದಲ್ಲಿ ಪಿಗ್ಮಿ ಠೇವಣಿಯನ್ನ ಜಾರಿಗೆ ತರುವ ಮೂಲಕ ಸಾಮಾನ್ಯ ಜನರ ಉಳಿತಾಯಕ್ಕೆ ಪ್ರಮುಖವಾದ ಹೆಜ್ಜೆಯನ್ನ ಇಟ್ಟರು. ಇಂದು ಸಿಂಡಿಕೇಟ್ ಬ್ಯಾಂಕ್ ಇನ್ನೊಂದು ಬ್ಯಾಂಕಿನೊಂದಿಗೆ ವಿಲೀನಗೊಳ್ಳುವ ಆತಂಕದಲ್ಲಿದೆ. ಸಿಂಡಿಕೇಟ್ ಬ್ಯಾಂಕಿನ ಹೆಸರನ್ನ ಉಳಿಸಿಕೊಳ್ಳಬೇಕಾಗಿದೆ ಎಂದಿದ್ದಾರೆ. ನನಗೆ ಇರುವ ಸ್ವಲ್ಪ ಜಾಗದಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನನ್ನನ್ನು ಕರೆದು ಬ್ಯಾಂಕ್ ಗುರುತಿಸಿ ಗೌರವಿಸಿರುವುದಕ್ಕೆ ನನ್ನ ಮನದಾಳದ ಕೃತಜ್ಞತೆಗಳು. ಸಿಂಡಿಕೇಟ್ ಬ್ಯಾಂಕ್ ಕೃಷಿಕರ ವಿತ್ತ ಎಂದು ಕೇಳಿದ್ದೇನೆ. ಕೃಷಿ ಬಗ್ಗೆ ಯಾವುದೇ ಒಂದು ಬ್ಯಾಂಕ್ ಗಮನ ಕೊಡದೆ ಇದ್ದ ಕಾಲದಲ್ಲಿ, ಅಂದರೆ 60 ದಶಕಗಳ ಹಿಂದಿಂದ ಕೃಷಿಗೆ ಸಾಲ ಕೊಟ್ಟ ಪ್ರಥಮ ಬ್ಯಾಂಕ್ ಎಂದೇ ಈ ಸಿಂಡಿಕೇಟ್ ಬ್ಯಾಂಕ್ ಹೇಳಲು ತಿಳಿದಿರುತ್ತೆ. 1925ರಲ್ಲಿ ಪ್ರಾರಂಭವಾದ ಸಿಂಡಿಕೇಟ್ ಬ್ಯಾಂಕ್ ತನ್ನ 94 ಸಂವತ್ಸರವನ್ನ ಪೂರೈಸಿದೆ. ಬ್ಯಾಂಕಿನ ವತಿಯಿಂದ ಪ್ರತಿ ವರ್ಷ ಸಂಸ್ಥಾಪಕರನ್ನ ನೆನಪಿಸುವ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಗುತ್ತೆ. ಈ ಸಂದರ್ಭ ಡಾಕ್ಟರ್ ಟಿ.ಎಂ.ಎ. ಪೈ ಅವರ ಮಕ್ಕಳಾದ ಸಿಎಂಎ ಫೌಂಡೇಶನ್ ಕಾರ್ಯದರ್ಶಿ ಅಶೋಕ ಪೈ, ಗಾಯತ್ರಿ ಪೈ, ಅಮೆರಿಕ ನಿವಾಸಿ ವಸಂತಿ ಶಿಣಿ, ಮಣಿಪಾಲದ ಉದ್ಯಮಿ ಟಿ. ನಾರಾಯಣ ಪೈ, ಉಪೇಂದ್ರ ಪೈ ಅವರ ಮಗ ಸತೀಶ್ ಪೈ, ಸಂಧ್ಯಾ ಪೈ ಅವರನ್ನ ಸನ್ಮಾನಿಸಲಾಯಿತು. ಗ್ರಾಹಕರಾದ ಕೋಟಾದ ಕೃಷಿಕ ಹರಿಶ್ಚಂದ್ರ ಉಪಾಧ್ಯಾಯ, ಮಂದರ್ತಿಯ ಉದ್ಯಮಿ ಮಹೇಶ್ ಉಡುಪ, ವೈದ್ಯೆ ಪೂಜನ್ ಮಹೇಶ್ ಅವರನ್ನ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭ ಸನ್ಮಾನಿತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. I hope that in future very good ideas like pygmy scheme. Pygmy scheme ಅಂತ ಹೇಳಿದ್ರೆ ಆ ಟೈಮ್ ನಲ್ಲಿ ರಿಸರ್ವ್ ಬ್ಯಾಂಕ್ ನವರು ಅಪೋಸ್ ಮಾಡಿದ್ರು. It was going to the board steps, and at the time of nationalization nearly 25% of the deposits were from pygmy, and today that scheme is being followed by almost all the banks in different names. Similarly, agriculture finance. ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಮಾತನಾಡಿ, ಕೇವಲ 8,000 ರೂಪಾಯಿ ಬಂಡವಾಳದಿಂದ ಪ್ರಾರಂಭಗೊಂಡ ಸಿಂಡಿಕೇಟ್ ಬ್ಯಾಂಕ್ ಪ್ರಸ್ತುತ 4,200 ಶಾಖೆಗಳನ್ನ ಹೊಂದಿದೆ. ಸಿಂಡಿಯನ್ಸ್ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ಧಿಯ ಬಗ್ಗೆ ಶ್ರಮಿಸಬೇಕಾಗಿದೆ. ಸಿಂಡಿಕೇಟ್ ಬ್ಯಾಂಕಿನ ಹೆಸರನ್ನ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಗುರಿಯಾಗಬೇಕು. ಎಲ್ಲ ಸಂಸ್ಥಾಪಕರನ್ನ ಪ್ರತಿ ವರ್ಷ ಸ್ಮರಿಸಿಕೊಳ್ಳುತ್ತಾ ಅವರು ಹಾಕಿಕೊಟ್ಟ ತಳಹದಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
ಮಣಿಪಾಲ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮ್ಯಾಪ್ನಲ್ಲಿ ಒಂದು ಅತ್ಯುತ್ತಮವಾದ ಹೆಸರು ಬರುವ ಹಾಗೆ ಮಾಡಿದರು. ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಬ್ಯಾಂಕಿಂಗ್ ಆಗಲಿ, ಯಾವುದೇ ಥರದಲ್ಲಿ 1928ನಲ್ಲಿ ಪಿಗ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿ ದೇಶದಲ್ಲೇ ಒಂದು ಕ್ರಾಂತಿಕಾರಿಯನ್ನು ಇದನ್ನು ಮಾಡಿದರು. ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಪ್ರಧಾನಮಂತ್ರಿ ಆಗಿದ್ದಾಗ ಆಶ್ಚರ್ಯಪಟ್ಟಿದ್ದರಂತೆ, ಇಂಥ ಒಂದು ಸಣ್ಣ ಜಾಗದಲ್ಲಿ ಕೂಡ ಇವತ್ತು ದೇಶಕ್ಕೆ ಮಾದರಿಯಾಗುವಂತಹ ಒಂದು ಬ್ಯಾಂಕು ಇಲ್ಲಿ ಹುಟ್ಟಿ ಇಲ್ಲಿಂದ ಬ್ಯಾಂಕನ್ನು ಚಲಾಯಿಸ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಅದ್ಭುತ ಶಕ್ತಿ. ತನ್ನ ಸ್ಥಾಪನೆಗೆ ಕಾರಣರಾದ ಸ್ಥಾಪಕರನ್ನ ಪ್ರತಿ ವರ್ಷ ಸ್ಮರಿಸಿಕೊಳ್ಳುತ್ತಾ ಅವರ ಕುಟುಂಬದವರನ್ನ ಗೌರವಿಸುತ್ತಾ ದೇಶದ ಪ್ರತಿಷ್ಠಿತ ಸಾರ್ವಜನಿಕ ರಂಗದ ಹಣಕಾಸು ಸಂಸ್ಥೆ ಸಿಂಡಿಕೇಟ್ ಬ್ಯಾಂಕ್ ದೇಶದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿದೆ. ಮುಂದಿನ ವರ್ಷಗಳಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದಲೇ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಬೇಕೆಂಬುದು ಎಲ್ಲರ ಆಶಯವಾಗಿದೆ. ನಾವು ಮಣಿಪಾಲಕ್ಕೆ ಕಾಲಿಡುವ ಮುಂಚೆ ಮಣಿಪಾಲ ಹೆಸರು ಮಾಡಿತ್ತು. ಮಣಿಪಾಲದ ಈ ಹೆಸರಿನ ಹಿಂದಿರುವ ಹಿರಿಯರ ಛತ್ರಛಾಯೆಯಲ್ಲಿ ನಮಗೂ ಅಂದ್ರೆ ನಾರು ಕೂಡ ಹೂವಿನಿಂದ ಸ್ವರ್ಗಕ್ಕೆ ಹೋಯ್ತಂತೆ. ಹಾಗೆ ಈ ವಿಜನರಿಗಳ ಈ ಒಂದು ದ್ರಷ್ಟಾರು ಅಂತ ಹೇಳ್ಬೋದು, ಇವರ ಛತ್ರಛಾಯೆಯಲ್ಲಿ ನಾವೆಲ್ಲರೂ ಕೂಡ ಹೆಸರು ಮಾಡಿದ್ವು. ಎಲ್ಲಿ ಹೋದ್ರು ಕೂಡ ಇಂಥವರ ಸೊಸೆ, ಇಂಥವರ ಕುಟುಂಬದವರು ಅಂತ ಹೇಳಿ ನಮಗೂ ಒಂದು ರೆಕಾಗ್ನಿಷನ್ ಸಿಕ್ತು. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಮಣಿಪಾಲ.